ಸಲುವಾಗಿ ಇವತ್ತು ಗೋಪಾಲನ ಕೇಳಿಕೊಂಡು ಹೋಗೋಣ ಬಾ. ನೋಡಿದೆಯಾ ಪತಿದೇವರು ಕೇಳಿಕೊಳ್ಳುತ್ತಾ ನಾವಿದ್ದು ವಿನಯವಂತ ಬಟ್ಟವನಿರುತ್ತಾ ಇದ್ದೇವೆ. ನಮಗೆ ಈ ಸ್ಥಿತಿ ಬಂದೊದಗಿದಂತಾನೆ ಸಾಯುವುದೇ ಬದುಕು ಅಂತ ಯೋಚನೆ ಮಾಡಿಕೊಂಡಾಗ ಇಂದು ಸಾಧಿಸಬೇಕಾದ ಕಥೆನೂ ಪಾಲಿಗೊಂಡು ನಮ್ಮ ಗಂಡರಾತ್ಮಕ್ಕೆ ಶಾಂತಿ ಬೇಕಾದ್ರೆ ಗಂಡನ್ನು ಕೊಂದಂತಹ ಕೃಷ್ಣನಿಗೆ ಒಂದು ಕಥೆಯನ್ನು ಕಟ್ಟಬೇಕು. ಈ ರೀತಿಯಾಗಿ ನಾವು ದುಃಖಿಸುವುದಲ್ಲ, ಈ ವಿಚಾರವನ್ನು ನಮ್ಮ ಅಪ್ಪನಿಗೆ ತಿಳಿಸಬೇಕಾಗಿದೆ. ನೇರವಾಗಿ ಅವನ ಅಂತವರಿಗೆ ನಿಮಗಿಂತ ಉದ್ದೇಶೆ ಹೇಗಾಯ್ತು, ಯಾಕಾಯ್ತು, ಯಾರಿಂದಾಯ್ತು? ನನ್ನ ಮಕ್ಕಳಿಗೆ ಇಂತಹ ಸ್ಥಿತಿ ಒದಗುವುದಕ್ಕೆ ಕಾರಣವೇನು? ನನ್ನ ಮನಸ್ಸು ತಲ್ಲರಿಸ್ತಾ ಉಂಟು. ನನ್ನ ಮಕ್ಕಳಿಗೆ ಇಂತಹ ದುಸ್ಥಿತಿ ಹೇಳಿ ಮಕ್ಕಳೇ, ಹೇಳಿ.
ಸರಿ. ಜೀವನವನ್ನು ಸಾಗಿಸಬೇಕಿತ್ತು. ಬದಲಾಗಿ ಈ ಸಮಯಕ್ಕೆ ಇದಕ್ಕೆ ಕಾರಣ ಯಾರು ಕಾರಣ? ಆ ಕೃಷ್ಣ ಹಾ. ಬಿಲ್ಲುವ ಹಬ್ಬದ ಮುಖೇನ ಹಾ. ನಮ್ಮ ಪತ್ನಿಯವರ ಮಕ್ಕಳಂತೆ ಈ ಸಮಯಕ್ಕೆ ನಮ್ಮನ್ನು ಆಚೆಗೆ ಇರಿಸಿಕೊಳ್ಳಿಲ್ಲ. ಏನು ಮಕ್ಕಳ ನಿಮ್ಮ ಆಸೆ? ನಮ್ಮ ಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಕೃಷ್ಣನ ಕೊಡುವಂತ ದೃಶ್ಯವನ್ನು ಕರುಳು ಹಿಂಡುವಂತ ಸ್ಥಿತಿ ಈಗ. ನನ್ನ ಕಣ್ಣ ಮುಂಭಾಗದಲ್ಲೇ ನನ್ನ ಮೋಹದ ಪುತ್ರಿಯರು ಹಿತವ್ಯ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಕೃಷ್ಣ ಕೃಷ್ಣ. ಅಳಿದರೆ ನನ್ನ ಪ್ರಾಣಕ್ಕೆ ಸಮಾನವಾಗಿ ಇದ್ದ ನನ್ನ ಪರಾಕ್ರಮದ ಪ್ರತಿಮೂರ್ತಿಯನ್ನು ಸದಾತನನ್ನು ನಂಬಿದ್ದೆ. ಅವನಿಂದಾಗಿ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಆ ನಿರೀಕ್ಷೆಯಿಂದಲೇ ನಿಮ್ಮನ್ನು ತಂದೆ ಮಾಡಿಕೊಟ್ಟ ಬಂದಿದ್ದೇನೆ. ಇಂತಹ ಈ ವಿಷಯದಲ್ಲಿ ನಿಮ್ಮನ್ನು ಈ ಪ್ರಭಾತಗಿರಿಸಂತಹ ಆ ಪಾಪಿಯನ್ನು ಕೊಲ್ಲದೆ ಬಿಡಲಾರೆ. ಆ ಸಂದರ್ಭ ನೋಡ್ಬೇಕಪ್ಪ ನಮಗೆ. ಹೋಗಿ ಮಕ್ಕಳೇ. ನನ್ನ ಕರುಳಿಗೆ ಕೊಳ್ಳಿರುವಂತಹ ಸ್ಥಿತಿ ಒದಗಿ ಬಂತಲ್ಲ. ಮಕ್ಕಳ ಕಣ್ಣೀರನ್ನು ಕಂಡು ಕರಗಿ ಹೋದಿ. ವ್ಯತಿರಿಕ್ತವಾಗಿ ಕೋಪೋದ್ರೇಕದಿಂದ ಇಂಥ ಸ್ಥಿತಿಗೆ ಕಾಲಿರುವುದಾದಂತಹ ಆ ಕೃಷ್ಣ ಮಾತ್ರವಲ್ಲ, ಅವನ ಸಂತಾನವೇ ಇರುವವನು. ಆದ್ದರಿಂದ ಸರ್ವಗಾತನಂತ ಈ ಗದೆಯನ್ನು ಸೇದು ಆ ಮದುವೆಯನ್ನು ಮಕ್ಕಳಾಗಿ ನೀವೇ ನುಡಿದುಕೊಳ್ಬೇಕು ಅಂತ ಆ ಹೊತ್ತಿನಲ್ಲಿ ಅದು ಸಂಕಲವನ್ನು ನೆರಹಿಕೊಂಡು ಈ ಮಧುರಿಗೆ ಅರಸರಾದ ತಾವಲ್ಲವೇ. ಆದ್ರೆ ಈ ಗಳಿಗೆಯಲ್ಲಿ ಮಾವನ ಅಳಿವಾದ ಮೇಲೆ ಅತ್ಯಂತ ಹೋಗಿ ಮಗನೇಶ ದೂರಿಕೊಂಡು ಏನು ಅದಕ್ಕೆ ಹಾಗೆ ತಿಳಿಸಬೇಕಾಗಿ ಆ ಮಾಗದ ನಮ್ಮ ಅಜ್ಜ ಅದನ್ನು ಬಿಸಾಡಿದರೆ ಏನು ಮಾಡುವುದಾಗುವುದಿಲ್ಲ.
ಸ್ಥೂನಾಕರಣ ಆಯುಧವನ್ನು ಪ್ರಯೋಗಿಸಿದ್ದೇನೆ. ಈಗ